ಪ್ರೀತಿ ಇದ್ದಾರೆ ಅಲ್ಲಿ, ಪ್ರೀತಿ ಅಲ್ಲಿ ಬನ್ನಿ. ಬಿಂದು 8.5 ಮೀಟರ್ಸ್ಗಳ ದೂರಕ್ಕೆ ನೆಗೆದು ಕಂಚಿನ ಪದಕ. ದ್ವಿತೀಯ ಸ್ಥಾನವನ್ನ ಕೆಪಿಎಸ್ ಹೈಸ್ಕೂಲ್ ಮುತ್ತೂರು ಇಲ್ಲಿನ ಪ್ರೀತಿ 9.18 ಮೀಟರ್ಸ್ಗಳ ದೂರಕ್ಕೆ ನೆಗೆದು ಬೆಳ್ಳಿಯ ಪದಕ. ಪ್ರಥಮ ಸ್ಥಾನವನ್ನ ಮತ್ತೆ ಕೆಪಿಎಸ್ ಹೈಸ್ಕೂಲ್ ಮುತ್ತೂರಿನ ಧನ್ಯ 9.34 ಮೀಟರ್ಸ್ಗಳ ದೂರಕ್ಕೆ ನೆಗೆದು ಚಿನ್ನದ ಪದಕ. ಭೂವಿ ಟೀಮ್ ಬರಲಿಲ್ಲ. ಅಭಿನಂದನೆಗಳು ವಿಜೇತರ ಅವರನ್ನು ಅಭಿನಂದಿಸಿದ स्वामी विवेकानंद हाई स्कूल एड़पगांव, मोहम्मद नाशिद वजनिस्टिक हाई स्कूल गिल्ली कंबेड़ कायगुलू, ಫಸ್ಟ್ ರನ್ನರ್ ಇಲ್ಲಿಂದ ಅಲ್ಲಿವರೆಗೆ ಓಡ್ತಾರ. ನಿಮ್ಮ ಟ್ರ್ಯಾಕಲ್ಲೇ ಹೋಗಬೇಕು. ಟ್ರ್ಯಾಕಲ್ಲಿ ಬ್ಯಾಟನ್ ಕೊಡಬೇಕು, ಕೈಯಿಂದ ಕೈಗೆ ಕೊಡಬೇಕು. ಸ್ವಲ್ಪ ಹೊತ್ತು ನಿಮ್ಮ ಟ್ರ್ಯಾಕಲ್ಲೇ ಮುಂದೆ ಹೋಗಿ, ಕಟ್ ಮಾಡಬೇಡಿ. ನಿಂದು ಆಯ್ತು ಅಂತ ಈಚೆ ಬರಬೇಡಿ, ಬೇರೆ ಟ್ರ್ಯಾಕಲ್ಲಿ ಓಡ್ತಾ ಇರ್ತಾರೆ, ಡಿಸ್ಟರ್ಬ್ ಆಗ್ತದೆ. ಅರ್ಥ ಆಯ್ತಾ? ಆಮೇಲೆ ಕೊಟ್ಟಾದ್ಮೇಲೆ ಅವಳು ಸೆಕೆಂಡ್ ಅವಳು ತಗೊಂಡು ಅಲ್ಲಿವರೆಗೆ ಕೊಡ್ತಾಳೆ. ಸೇಮ್ ಸೆಕೆಂಡ್ ಅವಳು ಸಹ ಬ್ಯಾಟನ್ ಕೊಟ್ಟಾದ್ಮೇಲೆ ನೀವು ಅದೇ ಟ್ರ್ಯಾಕಲ್ಲಿ ಸ್ವಲ್ಪ ಮುಂದೆ ಓಡಿ, ಆಮೇಲೆ ಅಲ್ಲಿ ಇಲ್ಲಿ ಎಲ್ಲರೂ ಹೋಗಿ ಆದ್ಮೇಲೆ ಓಡಿ ಬನ್ನಿ. ಬೇರೆ ಟ್ರ್ಯಾಕಲ್ಲಿ ಬರೋದು ಬೇಡ. ಉತ್ತದಿಗಿತದ ನಮ್ಮ ಜವಾಬ್ದಾರಿಯನ್ನು ಮುಗಿಸಿಕೊಂಡು ಪ್ರೀತಮ್ ಇವರ ನೇತೃತ್ವದ ತಂಡ ಪೆವಿಲಿಯನ್ಗೆ ನೋಡ್ತಾ ಇದ್ದೇವೆ. ಸರ್, ನಮ್ಮ ಸೇವೆಯನ್ನು ಕರ್ತವ್ಯವನ್ನು ಬೆಳಗಿನಿಂದ ನಾವೆಲ್ಲರೂ ಗಮನಿಸಿದ್ದೇವೆ. ಎಲ್ಲ ಕ್ರೀಡಾಪಟುಗಳ ಪರವಾಗಿ ಎಲ್ಲ ಅಧಿಕಾರಿಗಳಿಗೆ ನಾವು ಉತ್ತದಿಗಿತದ ಅಧಿಕಾರಿಗಳಿಗೆ ಅಭಿನಂದನೆಗಳ ಜೊತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟೀಚರ್. ವಿಜಯವಾಗಿದೆ ಕಾರ್ಯಕ್ರಮ. ಈ ಬಾಲಕರು ಪ್ರೌಢಶಾಲೆ ವಿಭಾಗದ 14ರ 200 ಮೀಟರ್ ಓಟದ ಪ್ರಥಮ ತೃತೀಯ ಸ್ಥಾನಿಗಳು. ಇವರನ್ನು ಅಭಿನಂದಿಸುವುದಕ್ಕಾಗಿ ಶ್ರೀಮತಿ ಜಯವಂತಿ ಸೋಸ್, ಮುಖ್ಯ ಶಿಕ್ಷಕರು, ಬಿಎಂ ಪ್ರೌಢಶಾಲೆ ಉಳ್ಳಾಲ ಹಾಗೂ ಮಂಗಳೂರು ದಕ್ಷಿಣದ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು. ತೃತೀಯ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಚ್ಚೂರಿನ ಮನೀಷ 32.32 ಚಿನ್ನದ ಪದಕ 32.3 ಸೆಕೆಂಡ್ಸ್. ಪ್ರಥಮ ಸ್ಥಾನವನ್ನು ನಿಖಿತಾ ಆರ್ಮಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೋಟಕ. ಅದೇ ಸರಿ.
बिहार कुमार संजीवजा सुमुख भगवती इंग्लिश मीडियम स्कूल संपूर्णिಗೆ मोहम्मद रहीम सेंट ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಂಡಿ ತಾವುಗಳು 17ನೇ ವಿಭಾಗದ ವಿಜೇತರಾಗಲು ದೇವರಿಗೆ ಮಾಡಬೇಕು. ಬಿಹಾರ್ ಕುಮಾರ್ ಸುಮುಖ್ ಹಾಗೂ ಮೊಹಮ್ಮದ್ ರಹೀಂ ವಿವೇಕಾನಂದ. ನಿಮಗೆ ನಿಮ್ಮ ಟ್ರ್ಯಾಕ್ ಮಾತ್ರ ಮತ್ತೆ ಬೇರೆ ಡಿಸ್ಟರ್ಬ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಆದರೆ ಡಿಸ್ಕ್ವಾಲಿಫೈ ಮಾಡ್ತೇವೆ. ಫಸ್ಟ್ ಬಂದು ಲಾಸ್ಟ್ ಟ್ರ್ಯಾಕ್ಗೆ ಸಂಬಂಧಪಟ್ಟಂತೆ ಕೊನೆಯ ಸ್ಪರ್ಧೆ. ಕಂಚಿನ ಪದಕ. ದ್ವಿತೀಯ ಸ್ಥಾನವನ್ನ ಗವರ್ಮೆಂಟ್ ಹೈಸ್ಕೂಲ್ ಮಳಲಿಯ MC ಪವಿತ್ರ 30.9 ಸೆಕೆಂಡ್ಸ್ಗಳೊಂದಿಗೆ ಬೆಳ್ಳಿಯ ಪದಕ. ಪ್ರಥಮ ಸ್ಥಾನವನ್ನ ಮತ್ತೆ ಮಳಲಿ ಗವರ್ಮೆಂಟ್ ಹೈಸ್ಕೂಲ್ ಮಳಲಿಯ ಪ್ರತೀಕ್ಷಾ 30.3 ಸೆಕೆಂಡ್ಸ್ಗಳೊಂದಿಗೆ ಚಿನ್ನದ ಪದಕ. ಅಭಿನಂದನೆಗಳು. ನೋಡಿ, ದ್ವಿತೀಯ ಸ್ಥಾನವನ್ನ KPS ಹೈಸ್ಕೂಲ್ ಮುತ್ತೂರಿನ ಪ್ರಜ್ವಲ್ 2.35 ಮೀಟರ್ಸ್ಗಳ ಎತ್ತರಕ್ಕೆ ನೆಗೆದು ಬೆಳ್ಳಿಯ ಪದಕವನ್ನು ತನ್ನದಾಗಿಸಿಕೊಂಡಂತ KPS ಮುತ್ತೂರಿನ ಪ್ರಜ್ವಲ್. ಪ್ರಥಮ ಸ್ಥಾನವನ್ನ 2.70 ಮೀಟರ್ಸ್ಗಳ ಎತ್ತರಕ್ಕೆ ನೆಗೆದಂತ KPS ಮುತ್ತೂರಿನ ಅಭಿಜಿತ್ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡ. ಅಭಿನಂದನೆಗಳು. ಸೀಕ್ರೆಡ್ ಆರ್ಟ್ಸ್ ಹೈ ಪ್ರೈಮರಿ ಸ್ಕೂಲ್ ಸಂಸ್ಥೆಗಳೊಂದಿಗೆ ತೃತೀಯ ಸ್ಥಾನವನ್ನು ಸೀಕ್ರೆಡ್ ಆರ್ಟ್ಸ್ ಹೈ ಪ್ರೈಮರಿ ಸ್ಕೂಲ್ ಕುಶೇಖರ್. ದ್ವಿತೀಯ ಸ್ಥಾನವನ್ನು ಉಚ್ಚಿಲಬೋವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 1 ನಿಮಿಷ 4.6 ಸೆಕೆಂಡ್ಸ್ಗಳೊಂದಿಗೆ. ಪ್ರಥಮ ಸ್ಥಾನವನ್ನ ಸಂಜೆ ರೋಜಾ ಪ್ರೈಮರಿ ಸ್ಕೂಲ್ ಜೀಪು 1 ನಿಮಿಷ 3.7 ಸೆಕೆಂಡ್ಸ್ಗಳೊಂದಿಗೆ ಚಿನ್ನದ ಪದಕ.
ಅಟೆನ್ಷನ್. ಅಭಿನಂದನೆಗಳು ವಿಜೇಂದ್ರೆ ಮಾಡ್ತಾ ಇದ್ದೀರಾ ನೀವು. ದ್ವಿತೀಯ ಸ್ಥಾನವನ್ನ ಅಫ್ರೀದ್ ಕಪಿತಾನಿ ಪ್ರೈಮರಿ ಸ್ಕೂಲ್ ಕಂಕನಾಡಿ. ಪ್ರಥಮ ಸ್ಥಾನವನ್ನ ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ಬಜಾಲ್ ಕೊಳಪು ಇಲ್ಲಿನ ಜೋಶುವಾ ಡಿಸೋಜ. ಸರಿ ನಿಲ್ಲು. ಅಥ್ಲೇಟ್ಸ್ ಅಭಿನಂದನೆಗಳು ವಿಜೇಂದ್ರ ಅವರನ್ನು ಅಭಿನಂದಿಸಿದ ಶ್ರೀಮತಿ ಲಿಲ್ಲಿ ಮೇಡಮ್ ತನಗೆ ಧನ್ಯವಾದಗಳು. 2022-23ನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಸೈಯದ್ ಮದನಿ ಪ್ರೌಢಶಾಲೆ ಹಳೆಕೋಟೆ ಉಳ್ಳಾಲ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಜಂಟಿ ಆಶ್ರಯದಲ್ಲಿ ನಡೆದಂಥ 2 ದಿನಗಳ ಈ ಕ್ರೀಡಾಕೂಟಕ್ಕೆ ಸುಮಾರು 1,200ಕ್ಕೂ ಮಿಕ್ಕಿ ಕ್ರೀಡಾಪಟುಗಳು ಭಾಗವಹಿಸಿದ್ದು, ಇದರಲ್ಲಿ ಎಲ್ಲ ಮಕ್ಕಳು ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ಈ ಕ್ರೀಡಾಕೂಟಕ್ಕೆ ಆಯೋಜನೆ ಮಾಡಲು ಈ ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಎಲ್ಲ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಂಚಾಲಕರೇ, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರೇ ಹಾಗೂ ಇದರ ಮುಖ್ಯ ರೂವಾರಿಯಾಗಿರುವಂತಹ KMK ಮಂಜನಾಡಿಯವರೇ. ಅವರೀಗ 2 ದಿವಸದಿಂದ ಒಳ್ಳೆ ಆಗಿದ್ದಾರೆ. ಅವರು ಬೇರೆ ಎಲ್ಲ ದಿವಸಕ್ಕಿಂತ ಓಡಾಡೋದು ನೋಡ್ರಿ ಬಹಳ ಉತ್ಸುಕತೆಯಿಂದ ಓಡಾಡಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬೆಳಿಗ್ಗೆಯ ಉಪಹಾರದಿಂದ ಹಿಡಿದು ಸಂಜೆಯವರೆಗಿನ ಮುಕ್ತಾಯದವರೆಗಿನ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ನೋಡಿದೆ ಓಡಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಈ ರೀತಿ ಒಂದು ಶಾಲೆಯಲ್ಲಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲದಿದ್ದರೂ ಕೂಡ ಅವರು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಾರೆ. ಎಲ್ಲರ ಸಹಕಾರದಿಂದ ಮುಖ್ಯೋಪಾಧ್ಯಾಯರ ಸಹಕಾರ, ದೈಹಿಕ ಶಿಕ್ಷಣ ಶಿಕ್ಷಕರ ಸಹಕಾರ, ಸಹಶಿಕ್ಷಕರ ಸಹಕಾರ ಮತ್ತು ಊರಿನ ಎಲ್ಲ ಸಹಕಾರದಿಂದ ಅತ್ಯುತ್ತಮವಾಗಿ ಕ್ರೀಡಾಕೂಟಗಳನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಇಲಾಖೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಕ್ಕಳೇ, ನೀವು ಈಗಾಗಲೇ ವಿಜೇತರಾಗಿದ್ದೀರಿ. ವಿಜೇತರಾದವರು ನಾಡ್ದು 15 ಮತ್ತು 16 ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಅದರಲ್ಲಿ ಸಂಘಟನೆ ಮಾಡುವವರು ನಮ್ಮ ವೇದಿಕೆಯಲ್ಲಿ ಕೂತಿದ್ದಾರೆ. ಇಲ್ಲಿ ಸರಕಾರಿ ಪ್ರೌಢಶಾಲಾ ಹತ್ತಾವರದ ಲಿಲ್ಲಿ ಪಾಯಸ್ ಅವರು ಸಹ ಅದ್ಧೂರಿ ರೀತಿಯಲ್ಲಿ ಜಿಲ್ಲಾ ಮಟ್ಟ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕಿದ್ದಾರೆ. ಇವತ್ತು ಪ್ರಾಥಮಿಕ ಶಾಲೆಯಿಂದ ಪ್ರಥಮ ಮತ್ತು ದ್ವಿತೀಯ ಬಂದಂತಹ ವಿದ್ಯಾರ್ಥಿಗಳು, ಪ್ರೌಢಶಾಲೆಯಿಂದ ಪ್ರಥಮ ಮತ್ತು ದ್ವಿತೀಯ ಬಂದ ವಿದ್ಯಾರ್ಥಿಗಳು ಹಾಗೂ 8ನೇ ತರಗತಿಯಿಂದ ಪ್ರಥಮ ಬಂದಂಥ ವಿದ್ಯಾರ್ಥಿಗಳು ನಾಡು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ಜಿಲ್ಲಾ ಮಟ್ಟಕ್ಕೆ ಹೋಗುವಾಗ ನೀವು ಎಲಿಜಿಬಿಲಿಟಿ ಸರ್ಟಿಫಿಕೇಟು ಅದಕ್ಕೆ ಸಹಿ ಬೇಕು. ನಾನು ಈಗಾಗಲೇ ಹಲವಾರು ಮಕ್ಕಳು ಸಹಿ ಮಾಡಿ ಕೊಟ್ಟಿದ್ದೇನೆ. ವಿಜೇತರಾದವರು ಪ್ರಥಮ ದ್ವಿತೀಯ ಬಂದವರು ಅದನ್ನು ನೀವು ಸಹಿ ಮಾಡಬೇಕಿದ್ರೆ ನಿಮಗೆ ಈಗ ಇದ್ದೇನೆ ನಾನು ಸ್ವಲ್ಪ ಹೊತ್ತು, ಏನಾದರೂ ಯಾರು ಬಾಕಿ ಉಳಿದಿದ್ದರೆ ಸಹಿ ಮಾಡಿ ಕೊಡ್ತೇನೆ ಅಂತ ಹೇಳ್ತಾ, ಎಲ್ಲ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂತಹ ಎಲ್ಲ ನಮ್ಮ ದೈಹಿಕ ಶಿಕ್ಷಕರು, ಸಹಶಿಕ್ಷಕರು, ಶಾಲೆಯ ಈ ಹಳೆಕೋಟೆ ವಿದ್ಯಾಸಂಸ್ಥೆಯ ವಿದ್ಯಾಭಿಮಾನಿಗಳು, ಎಲ್ಲ ಊರವರು ಮತ್ತು ಎಲ್ಲರಿಗಿಂತ ಮೊದಲು ಈ ವಾಲಂಟಿಯರ್ಸ್ ಮಕ್ಕಳು ನೋಡೋ ಭಾಳ ಖುಷಿ ಆಗ್ತದೆ. ಆ ಕಡೆ ಈ ಕಡೆ ಓಡಾಡ್ಕೊಂಡು ಕರೆದ್ರು ಕೂಡ ಎಲ್ಲಿ ನೋಡಿದ್ರು ವಾಲಂಟಿಯರ್ಸ್ ಇದ್ದಾರೆ. ಒಳ್ಳೆ ರೀತಿ ಉತ್ತಮ ರೀತಿಯ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಸಹ ಅಭಿನಂದನೆಗಳು. ಹಾಗೆ ಮತ್ತೊಮ್ಮೆ ಈ ಸಂಸ್ಥೆಗೆ ನಮ್ಮ ಇಲಾಖಾ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶ ಹೊಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಮನೆಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ನಮಗೆ ಪ್ರಾಸ್ತಾವಿಕ ನುಡಿಗಳಲ್ಲಿ ನುಡಿದ್ದಾರೆ. ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಈ ದಿವಸದ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಫಾರೂಕ್ UH ಉಳ್ಳಾಲ ನಗರಸಭೆ ಮಾಜಿ ಅಧ್ಯಕ್ಷರು. ನಿನ್ನೆಲ್ಲರೂ ನಾವು ಊಟ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿದೆ. ಬಹಳ ಒಳ್ಳೆಯ ಒಂದು ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ರಾಯಲ್ ಕ್ಯಾಟರರ್ಸ್ ನಮ್ಮ ಉಳ್ಳಾಲದ ನಮ್ಮ ಫಾರೂಕ್ ಸರ್ ಅವರ ನೇತೃತ್ವದ ಒಂದು ವ್ಯವಸ್ಥೆ ಬಹಳ ಒಳ್ಳೆಯದಾಗಿತ್ತು. ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಸರ್, ತಾವು ಈಗ 2 ಮಾತಾಡಬೇಕು, ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ವಿದ್ಯಾರ್ಥಿನಿಯರನ್ನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯ. ವಿಜೇತರಾಗುವುದಕ್ಕಿಂತ ಭಾಗವಹಿಸಿ ಆ ಒಂದು ಧೈರ್ಯವನ್ನು ಪ್ರದರ್ಶಿಸುವುದು ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ವಿಜೇತರಾದಂಥ ಎಲ್ಲ ವಿದ್ಯಾರ್ಥಿನಿಯರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೂ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿದಂಥ ಎಲ್ಲ
ಶಾಲಾ ಹೈಸ್ಕೂಲ್ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಅಧ್ಯಾಪಕರನ್ನು, ಶಿಕ್ಷಕರನ್ನು ಹಾಗೂ ದೈಹಿಕ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಯಶಸ್ವಿ ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವ್ಯವಸ್ಥಿತವಾಗಿ ಸಂಘಟಿಸಿರುವಂಥ ಶಾಲೆ ಹಾಗೂ ನಮ್ಮ ತೀರ್ಪುಗಾರ ಬಂಧುಗಳೆಲ್ಲರನ್ನು ಕೂಡ ಶ್ಲಾಘಿಸಿರುವಂಥ ಫಾರೂಕ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದೆ. ನಮ್ಮ ವೇದಿಕೆಯಲ್ಲಿ ತುಂಬ ಮಂದಿ ನಮ್ಮ ಅತಿಥಿಗಳಿದ್ದಾರೆ, ಎಲ್ಲರೂ ಕೂಡ ಮಾತಾಡುವವರೇ, ಎಲ್ಲರೂ ಕೂಡ ಇದನ್ನು ಕ್ರೀಡಾಕೂಟದ ಯಶಸ್ಸನ್ನು ಕಣ್ಣಾರೆ ಕಂಡವರು. ಎಲ್ಲ ನಮ್ಮ ಅತಿಥಿಗಳು ಕೂಡ ಕೂತಲ್ಲೇ ಶುಭಾಶಯವನ್ನು ಕೋರಿದ್ದೀರಾ. ಈ ಒಂದು ಸಂಘಟನೆ ಮಾಡಿರುವಂಥ ನಮ್ಮ ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಮುಖ್ಯ ಉಪಾಧ್ಯಾಯರು ಶ್ರೀಯುತ KMK ಮಂಜನಾಡಿ ಅವರು, ನಾವು ಯಾವಾಗ 2-3 ವರ್ಷಗಳ ಹಿಂದೆ ನಾವು ಕೊಟ್ಟದ್ದು, ಬಹುಶಃ 2 ಕೊರೋನಾಗಳಿಂದಾಗಿ ಅದು ತಡವಾಗಿ ಅವರಿಗೆ ಮತ್ತೆ ಈ ಅವಕಾಶ ಸಿಕ್ಕಿದೆ. ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕ್ರೀಡಾಕೂಟ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನು ತೊಡಗಿಸಿಕೊಂಡು ಇಡೀ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರನ್ನು ಎಲ್ಲರೂ ತೊಡಗಿಸಿಕೊಂಡು ಬಹಳ ಉತ್ತಮವಾಗಿ ತಾವು ಈ ಒಂದು ಸಂಘಟನೆ ಮಾಡಿದ್ದೀರಾ ಸರ್. ತಾವೀಗ ಧನ್ಯವಾದದೊಟ್ಟಿಗೆ ತಮ್ಮ 2 ನುಡಿಗಳನ್ನು ನೋಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಂಗಳೂರು ದಕ್ಷಿಣ ವಲಯ ಹಾಗೂ ಉಳ್ಳಾಳದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದಲ್ಲಿ ನಡೆಸಲ್ಪಡುತ್ತಿರುವಂಥ ಸೈಯದ್ ಮದನಿ ವಿದ್ಯಾಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡ ಮಂಗಳೂರು ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಸ್ಪರ್ಧಾಳುಗಳೇ, ಸ್ಪರ್ಧಾ ವಿಜೇತರೇ, ನನ್ನ ಆತ್ಮೀಯ ವಿದ್ಯಾರ್ಥಿ ಸ್ವಯಂ ಸೇವಕರೇ, ನನ್ನ ಸಹೋದ್ಯೋಗಿಗಳೇ, ಇವತ್ತು ನಾನು ಬಹಳಷ್ಟು ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದೆಲ್ಲದಕ್ಕೂ ಕಾರಣ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತೇಳಿ ಅಭಿಮಾನದಿಂದ ಹೇಳಿಕೊಳ್ಳುತ್ತಾ ಇದ್ದೇನೆ. ನನಗೆ 2 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಆದರೆ ಮಹಾಮಾರಿ ಕೊರೋನಾದಿಂದಾಗಿ ಬಹುಶಃ ಅದು ನನ್ನ ಮೇಲೆ ಅನುಕಂಪ ತೋರಿದ ಕಾರಣ 2 ವರ್ಷ ಮುಂದೆ ಹೋಯಿತು. 2 ವರ್ಷ ಮುಂದೆ ಹೋಗಿ ಪುನಃ ನಾವು ಮಾಡಬೇಕು ಅಂತ ಹೇಳುವಂಥ ಸಮಯದಲ್ಲಿ ಇವತ್ತು ಇಡೀ ಸಮುದಾಯವೇ ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ನಾನು ಬಹಳಷ್ಟು ಹೆದರಿಕೆಯಿಂದ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಮತ್ತು ನನಗೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಧೈರ್ಯವನ್ನು ಕೊಟ್ಟವರು ಲಿಲ್ಲಿ ಪಾಯಸ್ರವರು. ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಲಿಲ್ಲಿ ಪಾಯಸ್ರವರು ಹೇಳಿದರು, ನೀವು ತೆಗೆದುಕೊಳ್ಳಿ, ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ. ಅಷ್ಟು ಮಾತ್ರವಲ್ಲ, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸಹ ನಾನು ಮಾಡಿಕೊಡುತ್ತೇನೆ ಅಂತ ಹೇಳುವಂಥ ಒಂದು ಧೈರ್ಯವನ್ನು ನನಗೆ ಕೊಟ್ಟ ಕಾರಣ ನಾನು ಅದನ್ನು ಒಪ್ಪಿಕೊಂಡೆ. ಯಾಕಂತ ಹೇಳಿದರೆ ಮೋಹನ್ ಸರ್, ಇದು ಬಹುಶಃ ನನ್ನ ಸರ್ವಿಸ್ನಲ್ಲಿ 3ನೆಯ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೇನೆ. 2 ಒಂದು ಮಂಗಳೂರಿನ ದೇರಳಕಟ್ಟೆಯ ಗ್ರೀನ್ ಗ್ರೌಂಡಲ್ಲಿ ಮಾಡಿದ್ದೆ. ಅದು ಮಂಜನಾಡಿಯಲ್ಲಿ ದೈಹಿಕ ಶಿಕ್ಷಕಿಯಾದಂಥ ಶ್ರೀಮತಿ ನೀನಾರವರು ಇದ್ದರು, ಅವರ ಸಂಪೂರ್ಣ ಸಹಕಾರದೊಂದಿಗೆ. ಅದರ ನಂತರ ಒಂದು ಯಾರೋ ವಹಿಸಿಕೊಂಡವರು ಕೊನೆಯ ಗಳಿಗೆಯಲ್ಲಿ ತಪ್ಪಿಸಿಕೊಂಡಾಗ ಕಣಚೂರು ವಿದ್ಯಾಲಯದಲ್ಲಿ ಸಹ ನಾನು ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಮಾಡಿದ್ದೇನೆ. ಇದೆಲ್ಲದಕ್ಕಿಂತಲೂ ವಿಶೇಷವಾಗಿ ಇವತ್ತು ಮಂಗಳ ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನನಗೆ ಸ್ಫೂರ್ತಿ ಬಹುಶಃ ಅದು ನನ್ನ ಎಲ್ಲ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಅಂತೇಳಿ ನಾನು ಹೇಳಿದರೆ ತಪ್ಪಾಗಲಾರದು. ಸರ್ಕಾರ ಇವತ್ತು ಏನು ಮಾಡ್ತಾರೆ, ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳಿದ್ದಾರೆ, ನಮ್ಮ ಆಡಳಿತ ಸಮಿತಿಯವರಿದ್ದಾರೆ. ಇದು ಯಾರು ಕೇಳಿಕೊಳ್ಳುವಂಥದ್ದಲ್ಲ, ಇದು ಕೇಳಿ ಸಿಗುವಂಥದ್ದಲ್ಲ. ಮತ್ತೆ ಕೆಲವೊಮ್ಮೆ ಹೇಳಿದ್ರು ನೀನು ಕೇಳಿ ತೆಗೆದುಕೊಂಡದ್ದು ಅಂತ. ನಾವು ಕೇಳುವಂಥ ಪ್ರಶ್ನೆನೇ ಇಲ್ಲ. ಇಲಾಖೆಯಿಂದ ಪ್ರತಿ ವರ್ಷದಲ್ಲಿ 5 ವರ್ಷದ ಪಂಚವಾರ್ಷಿಕ ಯೋಜನೆ ಮಾಡ್ತಾರೆ. ಆ ಪಂಚವಾರ್ಷಿಕ ಯೋಜನೆ ಮಾಡುವಂಥ ಸಮಯದಲ್ಲಿ ಪ್ರತಿ ವರ್ಷದಲ್ಲಿ ಒಂದೊಂದು ಶಾಲೆಯವರು ಮಾಡಬೇಕು ಎಂಬಂತಹ ಒಂದು ನಿಲುವನ್ನು ತಾಳೆ ಇರ್ತಾರೆ. ಅದರಂತೆ ಸರದಿಯಲ್ಲಿ ನಮ್ಮ ಶಾಲೆಗೆ ಬಂದಿದೆ, ಅದನ್ನು ನಾವು ತಪ್ಪಿಸಿದ್ದೇವೆ. ನನ್ನ ಆಡಳಿತ ಮಂಡಳಿಯಲ್ಲಿ ನಾನು ತಿಳಿಸಿದಾಗ ಬಹಳಷ್ಟು ಸಂತೋಷಪೂರ್ವಕವಾಗಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನನ್ನ ಆಡಳಿತ ಮಂಡಳಿಯ 4 ಮಂದಿ ನನ್ನ ಸಂಚಾಲಕರನ್ನು ಸೇರಿಸಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಪ್ರಥಮವಾಗಿ ನಾನು ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರು, ಕೇಂದ್ರ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಅಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಶಾಲಾಭಿವೃದ್ಧಿ ಸಮಿತಿಯ ಸಭೆಯಲ್ಲಿ ನಾನು ಹೇಳಿದೆ ಇಂಥ ಕಾರ್ಯಕ್ರಮ ಬೇಕು ಅಂತ. ಅವರು ಏನನ್ನು ಮಾತನಾಡದೆ
ಒಂದು ದಿವಸದ ಬೆಳಗಿನ ಚಹಾದ ವ್ಯವಸ್ಥೆ ನಾನು ಮಾಡುತ್ತೇನೆ ಅಂತೇಳಿ ನಮ್ಮ ಸಂಚಾಲಕರಾದಂಥ ಇಸ್ಮಾಯಿಲ್ ಆಜಬ್ರ್ ಅವರ ನೇತೃತ್ವದಲ್ಲಿ ಹಾಜಿ ಝೈನುದ್ದೀನ್ ರವರು, ಫಾರೂಕ್ ಯೋಚ್ರವರು, ಅಲ್ತಾಫ್ ರವರು ಇವರೆಲ್ಲರೂ ಸೇರಿಕೊಂಡು ಕೊಡುವ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಕ್ಕಳಿಗೆ ಹೇಳಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ನಾವೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಸಮಯದಲ್ಲಿ ನನಗೆ ಎಲ್ಲ ವಿಧದಲ್ಲಿ ಸಹಕಾರ ಮಾಡಿದವರು ನನ್ನ ಸಹೋದರಿ ಜಯವಂತಿ ಸೋನ್ಸಿ ಅವರು. ಜಯವಂತಿ ಸೋನ್ಸ್ರವರು ನಮಗೆ ಏನಾಗಬೇಕು ನೀವು ತೆಗೆದುಕೊಳ್ಳಿ ಸರ್, ನಾವಿದ್ದೇವೆ ಅಂತ ಹೇಳುವುದರೊಂದಿಗೆ ಪ್ರತಿ ಕ್ಷಣದಲ್ಲಿಯೂ ನನ್ನನ್ನು ಕೇಳ್ತಾ ಇದ್ರು, ಏನಾಗಿದೆ, ಇನ್ನು ನಾವೇನು ಮಾಡಬೇಕು, ನನ್ನಿಂದ ಏನಾದರೂ ಹೆಲ್ಪ್ ಬೇಕಾ ಅಂತ. ಈ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ನನ್ನ ಎಲ್ಲ ಇವತ್ತು ನಮ್ಮ ಏನು ಜಡ್ಜಸ್ ಇದ್ದೇವೆ ಇವರಿಗೆ ಕೊಡುವಂಥ ಎಲ್ಲ ಕ್ಯಾಪಿನ ವ್ಯವಸ್ಥೆಯನ್ನು ಶ್ರೀಮತಿ ಜಯವಂತಿ ಸೋನ್ಸ್ರವರು ಮಾಡಿದ್ದಾರೆ. ಅವರು ವೈಯಕ್ತಿಕವಾಗಿ ಇದು ಎಲ್ಲಿ ಹೇಳಬೇಡಿ, ಯಾರಲ್ಲಿ ಹೇಳಲಿಕ್ಕಿಲ್ಲ, ನಾನು ವೈಯಕ್ತಿಕವಾಗಿ ಕೊಡ್ತೇನೆ, ಇದು ಸಂಘದಿಂದಲ್ಲ ನನ್ನ ಶಾಲೆಯಿಂದಲ್ಲ ಅಂತ ಹೇಳುವಂಥ ಮಾತನ್ನು ಸಹ ನನಗೆ ಜಯವಂತಿ ಸೋನ್ಸ್ರವರು ಕೊಟ್ಟಿದ್ದಾರೆ. ಯಾಕಂದರೆ ನಾವೆಲ್ಲರೂ ಬಹಳಷ್ಟು ಅನ್ಯೋನ್ಯತೆಯಿಂದ ಒಂದು ಶಾಲೆಯಲ್ಲಿ ನಮ್ಮಲ್ಲಿ ಯಾರಿಗಾದರೂ ಒಬ್ಬರಿಗೆ ನೋವಾದರೆ ಇಡೀ ನಮ್ಮ ಶಿಕ್ಷಕ ಸಂಕುಲವೇ ಏನಾಗುತ್ತೆ ಅಂತ ನೋವಿಂದ ಬಳಲುವಂತಹ ಒಂದು ಸಂದರ್ಭ. ನಮಗೆ ಸಂತೋಷವಾದರೆ ನಾವೆಲ್ಲರೂ ಸಂತೋಷ ಪಟ್ಟುಕೊಳ್ಳುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾವಿದ್ದೇವೆ ಎಂಬಂಥ ತೋರಿಕೆಯನ್ನು ಜಯವಂತಿ ಸೋನ್ಸ್ರವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ ಸರ್. ಒಂದು ದಿವಸದ ಊಟವನ್ನು ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಮತ್ತು ದರ್ಗಾದವರು ನಮಗೆ ಕೊಟ್ಟಿದ್ದಾರೆ. ಇನ್ನೊಂದು ದಿವಸದ ಊಟದ ವ್ಯವಸ್ಥೆಯನ್ನು ಲಿಲ್ಲಿ ಪಾಯಸ್ರವರ ಮೂಲಕ ಕಟೀಲು ದೇವಸ್ಥಾನದವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆ ಒದಗಿಸಿಕೊಡುವಂಥ ಸಮಯದಲ್ಲಿ ನಾವು ಯಾರು ತರುವುದು ಯಾರು ಅಂತ ಕೇಳುವಂಥ ಸಂದರ್ಭದಲ್ಲಿ ಲಿಲ್ಲಿ ಪಾಯಸ್ರವರು ಹೇಳಿದರು, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ. ಅದಕ್ಕೆ ನನಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದವರು ಹೇಳಿದರು, ಇಲ್ಲ ನೀವು ಅದಕ್ಕೆ ಮಾಡೋದು ಬೇಡ, ಅದಕ್ಕಾಗುವಂಥ ವಾಹನದ ಏನು ಬಾಡಿಗೆ ಆಗುತ್ತೆ ಅದು ನಾವು ಕೊಡುತ್ತೇವೆ, ನೀವು ನಮ್ಮ ಸಹೋದರರು, ನೀವು ಮಾಡುವಂಥ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗಿದ್ದೇವೆ ಅಂತೇಳಿ ಅದರ ವ್ಯವಸ್ಥೆಯನ್ನು ಸಹ ಪ್ರಮಿಳಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಸ್ಟ್ಯಾನಿ ಸರ್ ಅವರು ಮತ್ತು ಮಾರ್ಕ್ಸ್ ಇವರೆಲ್ಲ ಸೇರಿಕೊಂಡು ತಮ್ಮ ಕೈಯ ಹಣವನ್ನು ಕೊಟ್ಟು ಸಂಘಕ್ಕೆ ಹೆಸರನ್ನು ಬರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ನಾನು ನಮ್ಮ ಆಡಳಿತ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಸಹೋದರ ಮೋಹನ್ ರವರು ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಮಾಡಿಕೊಡುವಲ್ಲಿ ಬಹಳಷ್ಟು ಸಹಕಾರಿಗಳಾಗಿ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ನೀವು ಯಾಕೆ ಹೆದರ್ತೀರಿ, ನಾವು ನಿಮ್ಮೊಟ್ಟಿಗಿಲ್ವಾ ಅಂತೇಳಿ ನಾವು ಆತ್ಮೀಯತೆಯಿಂದ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಪ್ರೀತಿಯಿಂದ ಮಾತಾಡುತ್ತೇವೆ, ಜೋರಾಗಿ ಮಾತಾಡ್ತೇವೆ, ಕೋಪದಿಂದ ಮಾತಾಡುತ್ತೇವೆ. ಇದೆಲ್ಲ ನಮ್ಮ ಆತ್ಮೀಯತೆಯ ಸಂಕೇತವಾಗಿರುತ್ತದೆ, ನಮ್ಮ ಪ್ರೀತಿಯ ಸಂಕೇತವಾಗಿರುತ್ತದೆ. ಆದರೂ ಚಾಚು ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಚಾಚು ಅದಕ್ಕೆ ಬೇಕಾದಂಥ ವಿಮುಖವಾಗದೆ ನನಗೆ ಸ್ಫೂರ್ತಿಯನ್ನು ನೀಡಿದವರು ನನ್ನ ಸಹೋದರ ಮೋಹನ್ ಸಿರ್ಲಾಲ್ ರವರು. ಅವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ತ್ಯಾಗಂ ಹರೇಕಲ್ ರವರು ಇವತ್ತು 2 ದಿವಸಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಮಜ್ಜಿಗೆಯನ್ನು KMF-ನಿಂದ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ಸಂಘದಿಂದ ಭರಿಸಿ ಎಲ್ಲರಿಗೂ ವಿತರಿಸುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ನಿಮಗೆ ಎಲ್ಲಿಯಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದರೂ ಸಂದರ್ಭದಲ್ಲಿಯೂ ನಾವು ತಾಲೂಕನ್ನು ಬಿಟ್ಟು ಹಾಕುವಂಥ ವ್ಯವಸ್ಥೆ ಇಲ್ಲ ಎಂಬಂಥ ಒಂದು ಭರವಸೆಯನ್ನು ನೀಡುವುದರೊಂದಿಗೆ ನನಗೆ ಸಹಕಾರವನ್ನು ನೀಡಿದ್ದಾರೆ ಶ್ರೀಯುತ ತ್ಯಾಗಂ ಹರೇಕಲ್ ರವರು, ವಿಭಾಗೀಯ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಶಿಕ್ಷಣ ಸಂಘ. ಅವರಿಗೂ ನಾನು ಎಲ್ಲರ ಪರವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ನಾವು ಮಾಡಬಹುದು. ಇವತ್ತು ಚಂದ ಎಲ್ಲರೂ ಏನು ಮಾಡಿದ್ದಾರೆ, ಟಿ ಶರ್ಟ್ ಕಲರ್ ಇದು ಹಾಕಿದ್ದಾರೆ, ಸ್ಪೋರ್ಟ್ಸಿಗೆ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇದರ ಹಿಂದಿನ ಪ್ರಯತ್ನಗಳು ಬಹಳಷ್ಟು. 2-3 ದಿವಸಗಳಲ್ಲಿ ನನ್ನ ಶಾಲೆಯಲ್ಲಿ ರಾತ್ರಿ 9 ಗಂಟೆಯವರೆಗೆ ನನ್ನ 5-6 ದೈಹಿಕ ಶಿಕ್ಷಕರು, 10 ಮಂದಿ ದೈಹಿಕ ಶಿಕ್ಷಕರು ಶ್ರೀಮತಿ ರುದ್ರವರ ನೇತೃತ್ವದಲ್ಲಿ ಆದಿತ್ಯವಾರವನ್ನು ಗಣನೆಗೆ ತೆಗೆದುಕೊಳ್ಳದೆ 9 ಗಂಟೆ ರಾತ್ರಿಯವರೆಗೆ ನನ್ನ ಶಾಲೆಯಲ್ಲಿದ್ದರು. ಆ ಶಾಲೆಯಲ್ಲಿ ಮಾಡುವಾಗ ಎಲ್ಲರೂ ಕೇಳಿದ್ರು, ಇದೇನು ಆಟ ಆಡ್ಲಿಕ್ಕೆ ಇದೆಲ್ಲ ಬೇಕಾ ಅಂತ. ಆಟ ಆಡ್ಲಿಕ್ಕೆ ಇದೆಲ್ಲ ಉಂಟಾ, ಓಡಿದರೆ ಸಾಕಾಗುದಿಲ್ವಾ ಅಂತ. ಆ ಒಂದು ವ್ಯವಸ್ಥೆಯನ್ನು ಚಾಚು ತಪ್ಪದೆ ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ ನನ್ನ ದೈಹಿಕ ಶಿಕ್ಷಕ ಸಹೋದರಿಯರು. ನಾನಲ್ಲಿ ಹೆಮ್ಮೆಯಿಂದ ಹೇಳ್ಬೇಕು, ಸಹೋದರಿಯರು. ರಾತ್ರಿಯಿಂದ ನೋಡ್ಲಿಲ್ಲ, 9 ಗಂಟೆ ಆಗುತ್ತೆ, ಇರ್ಲಿ ಸರ್ ಇನ್ನು ಅರ್ಧ ಗಂಟೆ ಕೆಲಸ ಉಂಟು ಅಂತ. ಮೇಡಮ್ 9 ಗಂಟೆ ಆಯಿತು, ಇನ್ನು ಅರ್ಧ ಗಂಟೆ ಕೆಲಸ ಉಂಟು ಸರ್, ಮಾಡಿಯೇ ಹೋಗೋಣ ಅಂತ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಶಿರಋಣಿಯಾಗಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನನಗೆ ಸಹಕಾರ ನೀಡಿದಂಥ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು 4 ಮಂದಿ ಇಲ್ಲಿದ್ದಾರೆ. ನಮ್ಮಲ್ಲಿ ಯಾವಾಗಲೂ ಸರ್
ನಾವು ಅನುದಾನಿತ ಶಾಲೆಯಾದರೆ ಎಲ್ಲರೂ ಏನು ಅನುದಾನಿತ ಶಾಲೆ ಆಡಳಿತ ಮಂಡಳಿ ಅಂತ ಇರ್ತದೆ. ಆದರೆ ನಮ್ಮಲ್ಲಿ ಆಡಳಿತ ಮಂಡಳಿಯಿಂದಲೇ ಇಲ್ಲ, ನಮ್ಮಲ್ಲಿ ಒಂದು ಸಹೋದರ ಮಂಡಳಿ ಇದೆ. ಒಂದು ಸಹೋದರ ಮಂಡಳಿ, ಬ್ರದರ್ ಕಮಿಟಿ ಅಂತ. ನಾವು ಎಲ್ಲಿ ಹೋಗುದಿದ್ರು ಒಟ್ಟಿಗೆ, ಎಷ್ಟು ದಿವಸ ಹಾಲ್ಟ್ ಆಗುದಿದ್ರು ನಮ್ಮ ಕಮಿಟಿಯವರೊಟ್ಟಿಗೆ, ನಾವು ಎಲ್ಲಿ ಪ್ರವಾಸ ಹೋಗುದಿದ್ರು ಒಟ್ಟಿಗೆ. ನಮ್ಮ ಶಾಲೆಯ ಎಲ್ಲ ವಿಚಾರಗಳಿಗೆ ನಾನು ಏನು ಹೇಳಿದೆ ಅವರು ಬೇಡ ಅಂತ ಹೇಳುವುದಿಲ್ಲ. ನನ್ನೊಟ್ಟಿಗೆ ಬಂದು ಸಹಕಾರ ನೀಡುವವರು ನಮ್ಮ ಶಾಲೆಯ ಸಂಚಾಲಕರಾದಂಥ ಇಸ್ಮಾಯಿಲ್ ಆಜಬರ್ ಅವರು, ಅದೇ ರೀತಿಯಲ್ಲಿ ಹಿರಿಯ ಸದಸ್ಯರಾದಂಥ ಹಾಜಿ ಝೈನುದ್ದೀನ್ ರವರು, ಶಾಲಾ ನಮ್ಮ ಸದಸ್ಯರಾದಂಥ ಫಾರೂಕ್ ಯೋಚ್ರವರು, ಕಾರ್ಯದರ್ಶಿ ಅಲ್ತಾಫ್ ರವರು, ಇವರೆಲ್ಲರಿಗೂ ನಾನು ಚಿರಋಣಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಕೆಲವರು, ಇವತ್ತು ವಿದೇಶದಲ್ಲಿರುವವರು. ಅವರಲ್ಲಿ ಒಬ್ಬರು ಝೈನುದ್ದೀನ್ ರವರ ಮಗ, ಇನ್ನೊಬ್ಬರು ನಮ್ಮ ಇಸ್ಮಾಯಿಲ್ ರವರ ಮಗಳು, ಇಬ್ಬರು ಗಲ್ಫಲ್ಲಿದ್ದಾರೆ. ನನಗೆ ಅವರು ಏನಾಗಿದ್ದಾರೆ, ಆಶಾ ಭಾವನೆಯ ಭರವಸೆಯನ್ನು ನೀಡಿದ್ದಾರೆ, ಸರ್ ನಾವು ಇದ್ದೇವೆ ಎಂದು. ಅದರಲ್ಲಿ ನಮ್ಮ 7ನೇ ಕ್ಲಾಸ್ ನಂತರ 10ನೇ ಕ್ಲಾಸ್ 2007ರಲ್ಲಿ ಪ್ರಾರಂಭವಾಯಿತು. ಅದರ ಮೊದಲು ನಮ್ಮಲ್ಲಿ ಪ್ರೈಮರಿ ಇತ್ತು. ಆ ಪ್ರೈಮರಿಯವರೆಗೆ ಕಲಿತಂತ ಕೆಲವು ವಿದ್ಯಾರ್ಥಿಗಳು ಇವತ್ತು ಗಲ್ಫಿನಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಅವರು ಸಹ ಸರ್ ನಿಮಗೆ ನಾವು ಸಹಕಾರವನ್ನು ಮಾಡುತ್ತೇವೆ ಎಂಬಂತ ಭರವಸೆಯನ್ನು ನೀಡಿದ್ದಾರೆ. ಅಲ್ಲಾಹನು ಅವರಿಗೆ ರಹಮತ್ತನ್ನು ನೀಡಲಿ. ಅವರು ನಮ್ಮ ಮೇಲೆ ಕೊಡುವುದು ಬೇಡ, ನಮ್ಮ ಮೇಲಿಟ್ಟಿರುವಂಥ ಅಭಿಮಾನ, ಶಾಲೆ ಮೇಲಿರುವಂಥ ಪ್ರೀತಿ, ಇದೆಲ್ಲದಕ್ಕೂ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇದೆ. ಹಳೆ ವಿದ್ಯಾರ್ಥಿ ಸಂಘದವರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಒಬ್ಬ ಹಳೆ ವಿದ್ಯಾರ್ಥಿ ನಮ್ಮ 2 ದಿವಸಗಳಲ್ಲಿಯೂ ನಮ್ಮೊಟ್ಟಿಗಿದ್ದು ಕಾರ್ಯನಿರ್ವಹಿಸ್ತಾ ಇದ್ದಾನೆ, ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರಂತೆ ಮಂಗಳೂರು ದಕ್ಷಿಣ ವಲಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಕೆಲಸ ಇದು ನಮ್ಮ ಕೆಲಸ ಅಂತ ಹೇಳಿಕೊಂಡು ಯಾರು ಬೆಳಿಗ್ಗೆ ಬಂದು 8 ಗಂಟೆಗೆ, ಇವತ್ತು 7:15 ಗಂಟೆಗೆ ಯಾರು ಗ್ರೌಂಡಿಗೆ ಇಳಿದಿದ್ದೀರೋ ಅವರು ಅವರ ಜವಾಬ್ದಾರಿಯನ್ನು ಮಾಡದೆ ಮೇಲೆ ಬರಲಿಲ್ಲ. ಇದು ನಮ್ಮ ಮೇಲಿರುವಂತಹ ಒಂದು ಅಭಿಮಾನ. ಅಟೆಂಡೆನ್ಸ್ ಸರ್ಟಿಫಿಕೇಟ್ ಯಾರು ಹೇಳಿದರು ಮಧ್ಯಾಹ್ನದವರೆಗೆ ಯಾರು ಕೊಡಬೇಡಿ ಅಂತ, ಆದರೆ 2 ಗಂಟೆ ಅವರಿಗೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ಗೆ ಸಮೇತ ಯಾರು ಬರಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಕರ್ತವ್ಯ ಪ್ರಜ್ಞೆ, ಇದು ನಮ್ಮ ಕೆಲಸ, ನಾವು ಮಾಡಬೇಕು ಎಂಬಂತ ಒಂದು ಪ್ರಜ್ಞೆಯಿಂದ ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಊಟ ಕೇಳಿದ ತಕ್ಷಣ ದೇವಸ್ಥಾನದಲ್ಲಿ ಕಟೀಲು ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುತುವರ್ಜಿಯನ್ನು ವಹಿಸಿದಂತ ನನ್ನ ಮಿತ್ರ ಮಾಡ ಸರ್ ಅವರು, ಅದೇ ರೀತಿಯಲ್ಲಿ ಅಲ್ಲಿ ಆಡಳಿತ ಮಂಡಳಿ ಅಧಿಕಾರಿಗಳು ಎಲ್ಲರಿಗೂ ನಾನು ನಮ್ಮ ವಿದ್ಯಾಸಂಸ್ಥೆ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಬಹಳಷ್ಟು ಹೆಮ್ಮೆ ಪಟ್ಟುಕೊಳ್ಳುವಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ಯಾವ ಚಿಪ್ಪಿನಲ್ಲಿ ಮುತ್ತು ಇದೆ ಅಂತೇಳಿ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾರೆ. ಅದನ್ನು ಇವತ್ತು ನನ್ನ ಮಕ್ಕಳು ತೋರಿಸಿಕೊಟ್ಟಿದ್ದಾರೆ. ನನ್ನ ಶಾಲೆಯ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಕರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಎಲ್ಲ ದೈಹಿಕ ಶಿಕ್ಷಕರ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲ ರೀತಿಯಿಂದಲೂ ಅವರು ಸಹಕಾರ ಮಾಡಿಕೊಟ್ಟಿದ್ದಾರೆ. ಅವರ ಜೀವನವನ್ನ, ಅವರ ಭವಿಷ್ಯವನ್ನ ಭಗವಂತನು ಉಜ್ವಲಗೊಳಿಸಲಿ ಎಂದು ಹಾರೈಸಿ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನ್ನ ಶಿಕ್ಷಕರು ಈ ಎಲ್ಲ ಕೆಲಸಗಳಲ್ಲಿ ಬಹಳಷ್ಟು ಮುತುವರ್ಜಿಯಿಂದ, ಬಹಳಷ್ಟು ಆಸಕ್ತಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಇದು ನಮ್ಮ ಶಾಲೆಯ ಕೆಲಸ, ಅದೇ ರೀತಿಯಲ್ಲಿ ಇದರಲ್ಲಿ ಯಾವುದೇ ತೊಂದರೆ ಆಗಬಾರದು ಎಂಬಂತ ದೃಷ್ಟಿಯಿಂದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾನು ಕೇಳಿದ ತಕ್ಷಣ 2 ದಿವಸಗಳಲ್ಲಿ ನನಗೆ ಬ್ಯಾಂಡ್ ಸೆಟ್ ಅನ್ನು ಒದಗಿಸಿಕೊಟ್ಟವರು ನಿತ್ಯಾದರ ಆಂಗ್ಲ ಮಾಧ್ಯಮ ಶಾಲೆಯ ಸಿಸ್ಟರ್. ಸರ್ ನಿಮಗೆ ಕೊಡದೆ ನಾವು ಮತ್ತೆ ಯಾರಿಗೆ ಕೊಡುವುದು ಅಂತೇಳಿ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಸೇಂಟ್ ಮೇರಿ ಶಾಲೆಯವರು, ನಾನು ಹೇಳಿದೆ ಸಿಸ್ಟರ್ ನಿಮಗೆ ಬಸ್ಸು ಕಳಿಸ್ತೇನೆ ಅಂತ. ಬೇಡ, ನಿಮ್ಮ ಶಾಲೆಯಿಂದ ಮಾಡುವ ಕಾರ್ಯಕ್ರಮಕ್ಕೆ ನನಗೆ ಬಸ್ಸು ಬೇಡ ಅಂತ. ಬಸ್ಸಲ್ಲಿ ಬಂದಾಗ ಕೇಳಿದೆ ಹಣ ಎಷ್ಟು ಕೊಡಬೇಕು ಅಂತ. ನೀವು ಕೊಡೋದು ಬೇಡ ಅಂತ ಹೇಳಿದ್ದೇನಲ್ಲ ಅಂತ ಹೇಳುವ ರೀತಿಯಲ್ಲಿ ನನಗೆ ಅದನ್ನು ಆ ಬ್ಯಾಂಡ್ ಸೆಟ್ ಅನ್ನು ಉಚಿತವಾಗಿ ನನಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿ ಮಂಗಲ ಕ್ರೀಡಾಂಗಣದ ಇಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತ ಎಲ್ಲರೂ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಏನೆಲ್ಲ ವಸ್ತುಗಳು ಬೇಕೋ ಆ ಎಲ್ಲ ವಸ್ತುಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ದೇವಣ್ಣ ನಾಯಕ್ ಅಥ್ಲೆಟಿಕ್ ತರಬೇತಿದಾರರು ಅವರು ಇಲ್ಲಿದ್ದರು. ಇಲ್ಲ ಸರ್ ನಿಮಗೆ ಏನು ಬೇಕು ನೀವು ಕೇಳಿ ಸರ್, ಮತ್ತೇನು ಬೇಡ ಅಂತ ಹೇಳ್ತಾರೆ. ನಿಮಗೆ ಏನು ಬೇಕು ಅಂತ ನನಗೆ ಹೇಳಿ ನಾನು ಕೊಡ್ತೇನೆ ಅಂತ. ಆ ರೀತಿಯಾಗಿ ಎಲ್ಲ ದೈಹಿಕ ಶಿಕ್ಷಕರು ಆಶ್ಚರ್ಯಪಡುವ ರೀತಿಯಲ್ಲಿ ಎಲ್ಲ ವಸ್ತುಗಳನ್ನು ನಿಮಗೆ ಕೊಟ್ಟಿದ್ದಾರಲ್ಲ ಅಂತೇಳಿ ಆಶ್ಚರ್ಯಪಡುವ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಸಹಕಾರ ನೀಡಿದ್ದಾರೆ. ಕಾರ್ಯದರ್ಶಿಗಳು ನಮ್ಮೊಟ್ಟಿಗಿದ್ದಾರೆ, ರಾಧಾಕೃಷ್ಣರವರು, ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಹಜರತ್ ಸೈಯದ್ ಮದನಿ ಪ್ರೌಢಶಾಲೆ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆ ಉಳ್ಳಾಲ, ಅದರ
ಮುಖ್ಯ ಉಪಾಧ್ಯಾಯರಾದಂತಹ ರಸೂಲ್ ರವರು ಮತ್ತು ಇಮ್ತಿಯಾಜ್ ರವರು ನನಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. 2 ದಿವಸ ಮಕ್ಕಳನ್ನು ಕರೆದುಕೊಂಡು ಬರಲಿಕ್ಕೆ ಬಸ್ಸು ನೀಡಿದ್ದಾರೆ. ರಾತ್ರಿ ಸಮೇತ ಫೋನ್ ಮಾಡಿ ಸರ್ ನಮ್ಮಿಂದ ಏನಾದರೂ ಸಹಕಾರ ಬೇಕಾ ಎಂಬ ದೃಷ್ಟಿಯಲ್ಲಿ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ವಾಲಂಟಿಯರ್ಸ್ ಅನ್ನು ತರಬೇತಿಗೊಳಿಸಿದಂಥ ಹಜರತ್ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಾಪಕರಾದಂಥ ಖಾಲಿದ್ರವರು, ನಾನು ಮರೆಯಬಾರದು, ಖಾಲಿದ್ರವರು ಬಹಳಷ್ಟು ಉತ್ತಮವಾಗಿ ನಮಗೆ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ CRP ಆದಂಥ ಮೋಹನ್ ಕುಮಾರ್ ರವರು ಸಹ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿಯೂ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ಒಟ್ಟಿನಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಿದವರು ನಮ್ಮ ಮೊದಲು ದಕ್ಷಿಣ ವಿಭಾಗದಲ್ಲಿದ್ದಂಥ ಶ್ರೀಮತಿ ನೀನಾರವರು ಈಗ ಉತ್ತರಕ್ಕೆ ಬಂದಿದ್ದಾರೆ. ಇದರ ಪಕ್ಕಕ್ಕೆ ಈ ಮಂಗಳ ಸ್ಟೇಡಿಯಂನ ಪಕ್ಕಕ್ಕೆ ಬಂದಿದ್ದಾರೆ. ಅವರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಭಾಗವಹಿಸಿರುವಂಥ ಎಲ್ಲರಿಗೂ, ನನಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿ, ಏನಾದರೂ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಕೊರತೆಯಾಗಿರ್ಬೋದು, ಅಂದರೆ ನಮಗೆ ತಿಳಿದ ಮಟ್ಟಿಗೆ ನೀರಿನಲ್ಲಿ ಏನಾದರೂ ಕೊರತೆಗಳು ಆಗಿರ್ಬೋದು, ಅದನ್ನು ಕ್ಷಮಿಸಿ. ನಾವು ಮಾತನಾಡುವಂಥ ಸಮಯದಲ್ಲಿ ದೈಹಿಕ ಶಿಕ್ಷಕರು ನಮ್ಮ ಆತ್ಮೀಯರಲ್ಲಿ ನಾವು ಜೋರಾಗಿ ಮಾತನಾಡಿದ್ದೇವೆ, ಅದು ನಿಮ್ಮ ಮನಸ್ಸಿಗೆ ಬೇಸರ ಆಗುವುದಿಲ್ಲ ಅಂತೇಳಿ ಖಂಡಿತ ನನಗೆ ಗೊತ್ತಿದೆ. ಆದರೂ ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ವಿಗೆ ನೀವು ಸಹಕರಿಸಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಅರ್ಪಿಸಿರುವಂಥ ವ್ಯವಸ್ಥಿತ ರೀತಿಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ದೈಹಿಕ ಶಿಕ್ಷಕ ಎಲ್ಲ ನಮ್ಮ ತಾಲೂಕಿನ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದೆ ಸರ್. ಇನ್ನಷ್ಟು ಒಳ್ಳೊಳ್ಳೆ ಇನ್ನು 3-4 ವರ್ಷ ಸರ್ವಿಸ್ ಇರ್ಬೋದಲ್ಲ ಸರ್? ಬಹಳ ನಿರೀಕ್ಷೆಯಲ್ಲಿ ತಾವೆಲ್ಲ ಇದ್ರಿ. ಯಾರೆಲ್ಲ ಯಾವ ಶಾಲೆಯೆಲ್ಲ ಸಮಗ್ರ ಕ್ರೀಡಾಕೂಟದ 17ನೇ ಮಿತಿಯ ಬಾಲಕರ ವಿಭಾಗದಲ್ಲಿ 15 ಅಂಕಗಳೊಂದಿಗೆ ಸೈಕಿರೋಜಾ ಹೈಸ್ಕೂಲ್ ಜೈಪುರಿನ ರಿಹಾನ್ ಕುಮಾರ್, ಬಾಲಕರ ವಿಭಾಗದಲ್ಲಿ 15 ಅಂಕಗಳೊಂದಿಗೆ ಮುಂದೆ ರವಿಶಂಕರ್ ಅಂಕಗಳೊಂದಿಗೆ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಎಡಪಡುವಿನ ವಂಚಿತ ಬಾಲಕರಲ್ಲಿ 10 ಅಂಕಗಳನ್ನು ಪಡ್ಕೊಂಡಂತ ಸೆಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಬಳ್ಳಿಯಿಂದ ವಿನಯ ಎಂ ತಾಂಬೆ. ಆದರೆ ಬಾಲಕಿಯರ ಪ್ರಾಥಮಿಕ ವಿಭಾಗದಲ್ಲಿ 13 ಅಂಕಗಳನ್ನು ಪಡ್ಕೊಂಡಂತ ಭಗವತಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಚ್ಚಿಲ ಸೋಮೇಶ್ವರ. ಬನ್ನಿ ಟೀಮ್ ನೋಡಿ ಬೇರೆ ಬನ್ನಿ. ಭಗವತಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಚ್ಚಿಲ ಸೋಮೇಶ್ವರ 17 ರೀತಿಯ ಬಾಲಕಿಯರ ವಿಭಾಗದಲ್ಲಿ ಅಂಡರ್ 17 ಇಯರ್ಸ್ ಗರ್ಲ್ಸ್ ಅಲ್ಲಿ 36 ಅಂಕಗಳೊಂದಿಗೆ ಯಾರಲ್ಲಿ, ಹಾಗೆಯೇ 14 ರೀತಿಯ ಬಾಲಕರಲ್ಲಿ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ ಬಳ್ಳಿಗಳಲ್ಲಿ 18 ಅಂಕಗಳೊಂದಿಗೆ ಸೈನ್ಯ ರೋಜಾ ಜೈಪುರ್. ಇನ್ನು ವಿಜಯ ತಂಡದ ವಿಜೇತರು ಕೋವಿಡ್ 19 ಪ್ರೈಮರಿ ವಿಭಾಗದ ವಿಜೇತರು ದ್ವಿತೀಯ ಸ್ಥಾನವನ್ನು ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂಕಳಿಗೆ, ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂಕಳಿಗೆ ಬನ್ನಿ. ಭಗವತಿಯವರು ಬನ್ನಿ. ಒಳ್ಳೆಯದು ಅಂತೀರ.
ತೃತೀಯ ಸ್ಥಾನ under 14 years girls ಕಿನ್ನಿಕಂಬಳ. ದ್ವಿತೀಯ ಸ್ಥಾನ ಪ್ರಥಮ ಸ್ಥಾನವನ್ನು ಅಂಡರ್ 14 years ಗರ್ಲ್ಸ್ ಅಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಸೈಂಟ್ ಜೋಸೆಫ್ ಜಂಪು. ಕಾರ್ಯದರ್ಶಿಗಳು ಅವರು ಅಂಡರ್ 17 years boys third place goes to Bashi High School Jaipur. It is Bhagavati English Medium School Sambal. ತೃತೀಯ ಸ್ಥಾನವನ್ನ ಹೊಸಬಂದವರು ಬಂದೆ ಹೋಗಿ ಥರ್ಡ್ ಬಂದವರು. ಪ್ರಥಮ ಸ್ಥಾನವನ್ನ ಸೈಂಟ್ ಜೋಸೆಫ್ ಜಂಪು. ಸೈಂಟ್ ಜೋಸೆಫ್ ಜಂಪು ಪ್ರಥಮ ಸ್ಥಾನವನ್ನ ತೃತೀಯ ಸ್ಥಾನವನ್ನ ಬಾಷಿ ಹೈಸ್ಕೂಲ್ ಜಂಪು. ಮುಂದಿನ ಬಹುಮಾನ ಶ್ರೀ ಮೋಹನ್ ಸಿಂಗ್ ಅವರು ಕಳಿಸ್ಕೊಡ್ಬೇಕು ಕೇಳ್ಕೊಳ್ತಾರೆ. 14ರ ವಿಭಾಗದ ಬಾಲಕರ ತೃತೀಯ ಸ್ಥಾನವನ್ನ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಎಡಪದವು. ಬಾಲಕರ 14ರ ವಿಭಾಗದ ತೃತೀಯ ಸ್ಥಾನವನ್ನ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಎಡಪದವು. ಬನ್ನಿ ಎಡಪದವನ್ನು ಅರ್ಗಿದ್ರಿ ಇವರು ಬನ್ನಿ. Second place goes to St. Mary's High School, Hurling. Hurling now ಹೇಳಿದ್ರಿ St. Mary's High School, Hurling. First place goes to St. Joseph's English Medium High School, Kushika. ಮಧ್ಯಾಹ್ನ ಸರ್ ತಾವು ಉತ್ತರಿಸಬೇಕಿದೆ ಕೇಳ್ಕೊಳ್ತಾರೆ. ಬಾಲಕಿಯರ 18 ಗವರ್ಮೆಂಟ್ ಹೈಸ್ಕೂಲ್ಗಳಲ್ಲಿ ದ್ವಿತೀಯ ಸ್ಥಾನ. ಹೈಸ್ಕೂಲ್ ಕಿನ್ನಿಕಂಬಳದವ್ರು ಹೇಳಿದ್ದೀನಿ. ಹಾಂ ಸರಿ. ಎಲ್ಲ ಬಹುಮಾನವನ್ನು ಪಡ್ಕೊಂಡ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆಗಳು.
ಬಹುಮಾನಗಳನ್ನು ವಿತರಿಸಿದ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶಾಲಾ ಧ್ವಜವನ್ನು ಈವರೆಗೂ ಎಲ್ಲ ಸ್ಪರ್ಧೆಗಳನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಂಡಿದ್ದೇವೆ. ಶಾಲಾ ಧ್ವಜ ಇಲಾಖೆಯ ಧ್ವಜಕ್ಕೆ ಗೌರವವನ್ನು ಸೂಚಿಸುವುದರೊಂದಿಗೆ ಈ ಕ್ರೀಡಾಕೂಟದ ಮುಕ್ತಾಯ ಹಂತದಲ್ಲಿ ನಾವು ಧ್ವಜವನ್ನು ಅವರೋಹಣಗೊಳಿಸಿ ಕ್ರೀಡಾ ನಿಯಮದಂತೆ ಇಲಾಖಾ ಧ್ವಜವನ್ನು ಮುಂದಿನ ವರ್ಷ ಯಾರು ಈ ಸ್ಪರ್ಧೆಯನ್ನು ನಡೆಸ್ಕೊಡ್ತಾರೆ, ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾರೆ, ನಿಯಮದಂತೆ ಅವರಿಗೆ ಈ ಧ್ವಜವನ್ನು ಶಿಕ್ಷಣ ಅಧಿಕಾರಿಗಳು ಅಂದರೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿಗಳು ಅದನ್ನು ಹಸ್ತಾಂತರಿಸ್ತಾರೆ. ಮುಂದಿನ ಕ್ರೀಡಾಕೂಟವನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮತ್ತೂರು ಇವರು ನಡೆಸುವವರಿದ್ದಾರೆ. ಇದರ ದೈಹಿಕ ಶಿಕ್ಷಣ ಶಿಕ್ಷಕರು ಈಗಾಗಲೇ ನಮ್ಮ ಮಧ್ಯೆ ಉಪಸ್ಥಿತರಿದ್ದಾರೆ. ಈಗಾಗಲೇ ಬಾಲಕಿಯರ ವಿಭಾಗದಲ್ಲಿ ಅವರು ತಂಡ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ದಾರೆ. ಇವತ್ತಿನ ಕ್ರೀಡಾಕೂಟದಲ್ಲಿ ಇದರ ಸಿಬ್ಬಂದಿಗಳು, ಶಾಲಾ ಆಡಳಿತ ಮಂಡಳಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟ ತೃಪ್ತಿಯೊಂದಿಗೆ ಈ ಧ್ವಜವನ್ನು ಇವಾಗ ಅವರೋಹಣಗೊಳಿಸ್ತಾ ಇದ್ದೀವಿ. ಅವರೋಹಣಗೊಳಿಸಿದಂಥ ಧ್ವಜವನ್ನು ಈಗ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ತೃಪ್ತಿಯೊಂದಿಗೆ ಮದನಿ ವಿದ್ಯಾಸಂಸ್ಥೆ ಅವರಿಗೆ ಜೋರಾದ ಕೈ ಚಪ್ಪಾಳೆ, ಅಲ್ಲಿ ಆಡಳಿತ ಮಂಡಳಿಗೆ, ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕಿರುವ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮತ್ತೂರು ಇವರಿಗೆ ಆ ಧ್ವಜವನ್ನು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಅದನ್ನು ಹಸ್ತಾಂತರಿಸ್ತಾರೆ. ಎಲ್ಲ ದಾಖಲೆಗಳೊಂದಿಗೆ ಸೈಯದ್ ಮದನಿ ವಿದ್ಯಾಸಂಸ್ಥೆ ಜೋರಾದ ಕೈ ಚಪ್ಪಾಳೆಯ ಅಭಿನಂದನೆಗಳು. ಥ್ಯಾಂಕ್ ಯು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆಗಳು.